ಭಾಳಷ್ಟು ದಿನಗಳಿಂದ ಇದೆ. ಅವಳು ಒಬ್ಬರು ನೂರ್ಜಾನ್ ಅನ್ನೋ ಒಂದು ಲೇಡಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದು, ಮತ್ತು ಆ ಲೇಡಿ ಜೊತೆ ಹೆಚ್ಚು ಸಂಪರ್ಕ ಹೊಂದಿದ್ದು ನಮಗೆ ಈಗಷ್ಟೇ ತಿಳಿದು ಬಂದಿದೆ. ಮತ್ತು ಅವನು ಡೆತ್ ನೋಟ್, ಒಂದು ಮೃತ ಏನು ಡೆತ್ ನೋಟ್ ಇದೆ, ಆ ಡೆತ್ ನೋಟಲ್ಲಿ ನೂರ್ಜಾನ್ ಅನ್ನೋ ಒಂದು ಮಹಿಳೆ ಜೊತೆ ಜಾಸ್ತಿ ಸಂಪರ್ಕದಲ್ಲಿ ಇದ್ಲು ನನ್ನ ಹೆಂಡತಿ. ಮತ್ತು ಅವಳು ನೂರ್ಜಾನ್ ಮುಸ್ಲಿಮ್ ಇರೋದರಿಂದ ಇವಳು ಕೂಡ ಮುಸ್ಲಿಮ್ಗೆ ಕನ್ವರ್ಟ್ ಆಗುವಂಥ ಪ್ರಯತ್ನ ನೂರ್ಜಾನ್ ಕಡೆಯಿಂದ ಆಗ್ತಾಯಿತ್ತು, ಕನ್ವರ್ಟ್ ಮಾಡೋವಂಥ ಪ್ರಯತ್ನ ಅನ್ನೋವಂಥದ್ದು ಡೆತ್ ನೋಟಲ್ಲಿ ಹೇಳ್ತಾನೆ. ಮತ್ತು ಇಲ್ಲಿ ಕೆಲವರು ಅವರು ಅಕ್ಕಪಕ್ಕದ ಮನೆಯವರು ಹೇಳುವಂಥದ್ದು, ಇವಳು ಅವ್ರ ಮನೇಲಿ ಕೆಲಸ ಮಾಡ್ತಾಯಿದ್ಲು, ಕೆಲ್ಸಕ್ಕೆ ಹೋಗ್ತಾಯಿದ್ಲು ಅಂತಂದು. ಎಲ್ಲೂ ಕೆಲ್ಸಕ್ಕೆ ಹೋಗಬೇಡ, ನಿಮ್ಮ ಮನೇಲೇ ಬಿದ್ದಿರು ಅಂತೆಲ್ಲ ತುಂಬ ಸರಿ ಹೊಡೆದಿದ್ದ ಅನ್ನೋವಂಥದ್ದು ಹೇಳ್ತಾರೆ ಅವ್ರಿಗೆ ಪರಿಚಯ ಇರುವಂಥವ್ರು. ಸೊ ಇದೊಂದು ಅವನ ಕಂಪ್ಲೇಂಟು, ಅವನ ಸಂಬಂಧಿಕರು ಯಾರಾದರೂ ಬಂದಿರ ಅಂತ ನೋಡಿ ವಿಚಾರಿಸಿದ್ವಿ. ಅವ್ರು ಯಾರು ಕಂಪ್ಲೇಂಟ್ ಕೊಡುವಷ್ಟು ಮುಂದೆ ಬರ್ತಾಯಿಲ್ಲ. ಹಾಗಾಗಿ ನಮ್ಮ ASIಗೆ ಇದು ಮಾಹಿತಿ ಬಂದಿರೋದ್ರಿಂದ ಒಂದು ಪ್ರಥಮ ವರ್ತಮಾನ ವರದಿಯನ್ನು FIR ನಮ್ಮ ASI ಅವರ ಕಂಪ್ಲೇಂಟ್ ಮೇಲೆ ನಾವು ಒಂದು ಸೋಮೋಟೋ ಕಂಪ್ಲೇಂಟ್ ಅಂಡರ್ 306 IPC ಅಂದರೆ ಅಬೆಟ್ಮೆಂಟ್ ಟು ಸೂಸೈಡ್ ಆ ಒಂದು ಕಲಮಡಿಯಲ್ಲಿ ನಾವು ನಮ್ಮ ಸೌತ್ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಆ ನೂರ್ಜಾನ್ ಅನ್ನೋ ಲೇಡಿ ಯಾರಿದ್ದಾರೆ ಅವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ, ವಿಚಾರಣೆಗೆ ಒಳಪಡಿಸ್ತೀವಿ. ಏನು ವಿಷಯ ಕಂಡು ಬರುತ್ತೆ ಅದನ್ನು ನಾವು ತನಿಖೆಯಲ್ಲಿ ಹೊರತರ್ತೀವಿ.